ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ರಲ್ಲ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ತುಂಬಾ ಎಫೆಕ್ಟಿವ್ ಆಗಿ ಮತ್ತು ನ್ಯಾಚುರಲ್ ವೇಯಲ್ಲಿ ದೇಹದ ತೂಕವನ್ನು ಹೊಟ್ಟೆಯ ಬೊಜ್ಜನ್ನು ತುಂಬಾ ಸುಲಭವಾಗಿ ಯಾವ ಥರ ಕರಗಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾನೆ. ಇದನ್ನು ನಾನು ಆ್ಯಕ್ಚುಲಿ ಫಾಲೋ ಮಾಡ್ತಾ ಇದ್ದೇನೆ. ನನಗೆ ತುಂಬ ಅದ್ಭುತ ಅನ್ನುವಂತಹ ರಿಸಲ್ಟ್ ಕೂಡ ಬಂದಿದೆ. ಆದ್ದರಿಂದ ಧೈರ್ಯವಾಗಿ ನಿಮ್ಮ ಜೊತೆ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೇನೆ. ಒಂದೆರಡು ಸಾರಿ ನಾನು ಇದಕ್ಕಿಂತ ಹಿಂದೆ ಕೂಡ ನಾನು ಇದರ ಬಗ್ಗೆ ಹೇಳಿದ್ದೇನೆ. ಬಟ್ ಇನ್ನಷ್ಟು ಜನ ತುಂಬ ಜನ ನನ್ನ ಹತ್ರ ಮತ್ತೆ ಪುನಃ ಕೇಳ್ತಾ ಇದ್ರು, ವೆಯ್ಟ್ ಲಾಸ್ಗೆ ಏನಾದರೂ ಟಿಪ್ಸನ್ನು ಹೇಳಿ ಮೇಡಮ್ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಮತ್ತೆ ಮಾಡ್ತಾ ಇದ್ದೇನೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ಅರ್ಧರ್ಧ ನೋಡಿದರೆ ನಿಮಗೆ ಏನು ಗೊತ್ತಾಗಲ್ಲ. ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಬೇಕು, ಕರೆಕ್ಟಾಗಿ ನೀವು ಈ ಡಯಟನ್ನು ಫಾಲೋ ಮಾಡಬೇಕು, ಸರಿಯಾಗಿ ನಿಮಗೆ ರಿಸಲ್ಟ್ ಸಿಗಬೇಕು ಅಂತಂದರೆ ಕಂಪ್ಲೀಟಾಗಿ ವಿಡಿಯೋನ ನೀವು ನೋಡಲೇಬೇಕು, ಅರ್ಧ ನೋಡೋದಲ್ಲ. ಮೊದಲನೇದಾಗಿ ನಾನು ಫಾಲೋ ಮಾಡ್ತಾ ಇದ್ದದನ್ನು ಹೇಳ್ತಾ ಇದ್ದೀನಿ ಕೇಳಿ. ತುಂಬಾ ಸಿಂಪಲ್. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು 3 ರಿಂದ 4 ಗ್ಲಾಸ್ ನೀರನ್ನು ಕುಡಿಬೇಕು. ಆ್ಯಕ್ಚುಲಾಗಿ ಇದಕ್ಕೆ ಜಪಾನೀಸ್ ವಾಟರ್ ಥೆರಪಿ ಅಂತ ಕೂಡ ಹೇಳ್ತಾರೆ. ನೀವು ಇಂಟರ್ನೆಟ್ಟಲ್ಲಿ ಬೇಕಾದರೆ ಸರ್ಚ್ ಮಾಡಿ ನೋಡಿ. ವೆಯ್ಟ್ ಲಾಸ್ಗಿರುವಂತಹ ಜಪಾನೀಸ್ ವಾಟರ್ ಥೆರಪಿ ಅಂತ ನಿಮಗೆ ತುಂಬ ಇದರ ಬಗ್ಗೆ ಆರ್ಟಿಕಲ್ ಸಿಗುತ್ತೆ, ತುಂಬಾ ಮಾಹಿತಿ ಸಿಗುತ್ತೆ. ಇದೇನು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಹೇಳೋ ಪ್ರಕಾರ ಬಾಯಿ ಮುಗುಳಿಸೋದೇ ಕೂಡ ನಾವು ನೀರು ಕುಡಿಬೇಕು. ಬಟ್ ನಮ್ಗೆ ಆ ಥರ ಆಗಲ್ಲ. ಅಟ್ಲೀಸ್ಟ್ ಬ್ರಷ್ ಮಾಡಿ ಆದ ನಂತರ ಫಸ್ಟ್ ಥಿಂಗ್ ಏನು ಅಂತಂದರೆ 3 ರಿಂದ 4 ಗ್ಲಾಸ್ ನೀರನ್ನು ಕುಡಿಯೋದು. ಇದು ಇನ್ನೂ ಎಫೆಕ್ಟಿವ್ ಆಗಿರಬೇಕು ಅಂತಂದರೆ ಇದಕ್ಕೆ ನೀವು ಅರ್ಧ ಲಿಂಬೆ ರಸನ ಹಾಕೋಬಹುದು, ಅಥವಾ ಅಗಸೆ ಬೀಜದ ಪುಡಿಯನ್ನು 1 ಚಮಚದಷ್ಟು ಹಾಕೋಬಹುದು. ಅಗಸೆ ಬೀಜದ ಪುಡಿಯನ್ನು ಯಾವ ಥರ ಮಾಡ್ಕೊಳ್ಬೋದು? ತುಂಬಾ ಸಿಂಪಲ್. ಅಗಸೆ ಬೀಜನ ತಗೊಂಡ್ಬಂದು ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಬಿಟ್ಟು ಅದನ್ನ ಪುಡಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಇಟ್ಬಿಡಿ. ಬೆಳಗ್ಗೆ ನೀರು ಕುಡಿಯುವಾಗ ಫಸ್ಟ್ 1 ಗ್ಲಾಸ್ ನೀರು ಇರುತ್ತಲ್ವ, ಅದಕ್ಕೆ 1 ಚಮಚದಷ್ಟು ಅಗಸೆ ಬೀಜ ಹಾಕಿ. ಇಲ್ಲ ಫಸ್ಟ್ 1 ಗ್ಲಾಸ್ ನೀರಿಗೆ ಅರ್ಧದಷ್ಟು ಲಿಂಬೆ ರಸ ಹಾಕಿ. ಎರಡನ್ನು ಹಾಕಬೇಡಿ. ಒಂದು ಲಿಂಬೆ ರಸ, ಒಂದು ಅಗಸೆ ಬೀಜ, ಎರಡರಲ್ಲಿ ಒಂದನ್ನು ಹಾಕಿಬಿಟ್ಟು ಕುಡಿಬೇಕು. ನೀವು ಬೇಕಾದರೆ ವಾರಕ್ಕೆ ಒಂದು ದಿನ ಅಗಸೆ ಬೀಜ ಅದು ಪುಡಿ, ಇನ್ನೊಂದು ದಿನ ಲಿಂಬೆ ರಸ, ಈ ಥರ ಆಲ್ಟರ್ನೇಟಿವ್ ಡೇಸ್ ಮಾಡ್ಕೋಬೋದು. ಅಗಸೆ ಬೀಜ ಕೂಡ ಅಷ್ಟೇ ವೆಯ್ಟ್ ಲಾಸಿಗೆ, ಬೇಡದ ಕೊಬ್ಬನ್ನು ಕರಗಿಸಲಿಕ್ಕೆ ತುಂಬ ಅಂತಂದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ 4 ಗ್ಲಾಸ್ ನೀರು ನಾವು ಖಾಲಿ ಹೊಟ್ಟೆಗೆ ಕುಡಿದಾಗ ಏನಾಗುತ್ತೆ ಅಂತಂದರೆ, ಏನು ತಿನ್ನದೆ ನಮ್ಮ ಮೈಯೊಳಗಡೆ ಇರುವಂತಹ ಎಲ್ಲ ಕೆಟ್ಟ ಕೊಬ್ಬು, ಫ್ಯಾಟ್ ಎಲ್ಲದನ್ನು ಕರಗಿಸಿ ಫ್ಲಶ್ ಔಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ನೀರು ಕುಡಿದು ಒಂದು 3/4 ಗಂಟೆ ತನಕ ಬ್ರೇಕ್ಫಾಸ್ಟ್ ಮಾಡಬಾರ್ದು. ಅದಾದ ನಂತರ ಬ್ರೇಕ್ಫಾಸ್ಟ್ ಮಾಡ್ಬೋದು, ಬಟ್ ತುಂಬ ಲೈಟ್ ಬ್ರೇಕ್ಫಾಸ್ಟ್ ಮಾಡಬೇಕು. ಎಣ್ಣೆಯಲ್ಲಿ ಕರಿದಂಥ ಪೂರಿ ಆಗಲಿ, ತುಂಬ ಇಷ್ಟಿಷ್ಟು ರೈಸಿನ ಬ್ರೇಕ್ಫಾಸ್ಟ್ ಆಗಲಿ, ಅಂದರೆ ಈ ಚಿತ್ರಾನ್ನ ಈ ಥರ ರೈಸ್ ಐಟಮ್ ಇರುತ್ತಲ್ವ, ಇದನ್ನ ತಿನ್ನಬಾರ್ದು. ಇದರ ಬದಲಾಗಿ ಜೋಳದ ರೊಟ್ಟಿ ಇರ್ಬೋದು, ಅಥವಾ ಲೈಟಾಗಿ ಏನಾದರೂ ರವೆ ಉಪ್ಮಾ, ಇಡ್ಲಿ, ದೋಸೆ, ಇದೆಲ್ಲ ಒಳ್ಳೆಯದು. ಇದರಿಂದ ನಿಮಗೆ ಫ್ಯಾಟ್ ಜನ್ರೇಟ್ ಆಗಲ್ಲ. ಲೈಟ್ ಬ್ರೇಕ್ಫಾಸ್ಟ್ ಮಾಡೋದು. ಅದಾದ ನಂತರ 1 ಗಂಟೆ ಮತ್ತೆ ನೀವು ನೀರು ಕುಡಿಬಾರ್ದು. ಬ್ರೇಕ್ಫಾಸ್ಟ್ ಆದ ತಕ್ಷಣ 1 ಗಂಟೆ ನೀರು ಕುಡಿಬಾರ್ದು. ಈ ಸಿಸ್ಟಮಲ್ಲಿ ಹೇಗೆ ಅಂತಂದರೆ, ಬ್ರೇಕ್ಫಾಸ್ಟ್ ಅಥವಾ ಏನಾದರೂ ಒಂದು ಮೀಲ್ಸ್ ತಿಂದ ನಂತರ ನಾವು 1-1.5 ಗಂಟೆ ನೀರು ಕುಡಿಯೋಂಗಿಲ್ಲ. 1-1.5 ಗಂಟೆ ಬಿಟ್ಟು ನೀರು ಕುಡಿಯೋದು. ಕುಡಿಯುವಾಗ ನೀವು ಉಗುರು ಬೆಚ್ಚಗಿನ ನೀರನ್ನೇ ಕುಡಿಬೇಕು. ನಾನು ಬೆಳಗ್ಗೆ 4 ಗ್ಲಾಸ್ ನೀರು ಕುಡಿಬೇಕು ಅಂತ ಅಂದೆ ಅಲ್ಲ, ಅದು ಕೂಡ ಅಷ್ಟೇ. ನಾನು ಹೇಳಕ್ಕೆ ಮರೆತೆ, ನೀವು ಉಗುರು ಬೆಚ್ಚಗಿನ ನೀರೇ ಕುಡಿಬೇಕು, ವಾರ್ಮ್ ವಾಟರಲ್ಲೇ ಕುಡಿಬೇಕು. ಅಗಸೆ ಬೀಜದ ಪುಡಿ ಅಥವಾ ಲಿಂಬೆ ರಸನ ಉಗುರು ಬೆಚ್ಚಗಿನ ನೀರಲ್ಲೇ ಹಾಕಿ 4 ಲೋಟದಷ್ಟು ಕುಡಿಬೇಕು. ಸ್ಟಾರ್ಟಿಂಗ್ ನಿಮಗೆ 4 ಲೋಟದಷ್ಟು ಕುಡಿಲಿಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ, ವಾಮಿಟ್ ಬಂದಾಗ ಆಗುತ್ತೆ. ಫಸ್ಟ್ ಡೇ 2 ಲೋಟ ಸ್ಟಾರ್ಟ್ ಮಾಡಿ, ಒಂದು ಸ್ವಲ್ಪ ಜಾಸ್ತಿ ಮಾಡಿ, ನೀವು ಕೊನೆಗೆ 4 ಲೋಟದಷ್ಟು ಟ್ರೈ ಮಾಡಿ, ಕುಡಿಬೋದು. ಒಂದೇ ಸರಿಗೆ ನೀವು 4 ಲೋಟ ಗಟ ಅಂತ ಕುಡಿದ್ರೆ ವಾಮಿಟ್ ಬಂದಾಗ ಆಗುತ್ತೆ, ನಮಗೆ ಕುಡಿಯೋದಕ್ಕಾಗಲ್ಲ. ಸ್ವಲ್ಪ ನಿಧಾನಕ್ಕೆ ಕುಡಿದ್ರೆ 4 ಗ್ಲಾಸಷ್ಟು ನೀರನ್ನು ಕುಡಿಬೋದು. ನಾನು ಸ್ಟಾರ್ಟಿಂಗ್ 2 ಲೋಟದಷ್ಟು ಕುಡಿತಾ ಇದೆ, ಇವಾಗ ಆಲ್ಮೋಸ್ಟ್ 3 ರಿಂದ 4 ಲೋಟದಷ್ಟು ಕುಡಿತೇನೆ. ನನಗಿದ್ರಿಂದ ಏನು ಎಫೆಕ್ಟ್ ಆಗಿದೆ ಅಂತ ಅಂದರೆ, ನಾನು ಆಲ್ಮೋಸ್ಟ್ 63 kg ಇದ್ದೆ. 1 ತಿಂಗಳಿಂದ ಈ ಡಯಟನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೇನೆ. 5 kg ಕಮ್ಮಿ ಆಗಿದೆ. ನಾನು 57ಕ್ಕೆ ಬಂದಿದ್ದೇನೆ. ಬಟ್ ನಾನು ಇನ್ನೂ ಒಂದು 5-6 kg ಡೌನ್ ಆಗಬೇಕು. ನನ್ನ ಹೈಟಿಗೆ ನಾನು 51 ಅಥವಾ 50 ಇರಬೇಕು. 63 kg ಇದೆ, ಓವರ್ ವೆಯ್ಟ್ ಆಗಿದೆ. ಅದು ಒಳ್ಳೆಯದಲ್ಲ. ಸೊ ತುಂಬಾ ಎಫೆಕ್ಟಿವ್ ಆಗಿದೆ. ಇದರ ಜೊತೆಗೆ ನೀರು ಕುಡಿಯೋದು ಒಂದಾಯಿತು. ಮಧ್ಯಾಹ್ನಕ್ಕೆ ಲಂಚ್ಗೆ ನಾರ್ಮಲ್ ಲಂಚ್, ನೀವು ಏನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಊಟ ಮಾಡುವಂಥ ಅಭ್ಯಾಸ ಇದ್ದರೆ ಊಟ ತಿನ್ನಿ, ರೈಸ್ ಜಾಸ್ತಿ ತಿನ್ನಬೇಡಿ. ಅದರ ಬದಲಾಗಿ ರಾಗಿ ಮುದ್ದೆ, ಜೋಳ ಅಥವಾ ಚಪಾತಿ, ಈ ಥರದ್ದು ರೊಟ್ಟಿ, ಜೋಳದ ರೊಟ್ಟಿ ಈ ಥರದ್ದು ತಿನ್ಬೋದು. ಬಟ್ ರೈಸ್ ಐಟಮ್ ಜಾಸ್ತಿ ಬೇಡ ಅಂತ. ಯಾಕಂತಂದರೆ ರೈಸ್ ಐಟಮಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಫ್ಯಾಟನ್ನು ಜಾಸ್ತಿ ಜನ್ರೇಟ್ ಮಾಡುತ್ತೆ. ಅದಾದ ನಂತರ ಡಿನ್ನರ್ಗೆ ಕೂಡ ಅಷ್ಟೇ ಲೈಟಾಗಿ ಏನಾದರೂ ತಿನ್ಬೋದು. ನೀವು ಡಿನ್ನರ್ ಅಂತ ಅಥವಾ ರಾತ್ರಿ ಊಟ ಇದೆಯಲ್ವ, ಆದಷ್ಟು
ತರಕಾರಿ, ಹಣ್ಣು, ಹಂಪಲಲ್ಲಿ ಮುಗಿಸಿದರೆ ತುಂಬ ಒಳ್ಳೆಯದು. ಅದು ಕೂಡ ಅಷ್ಟೇ, ನೀವು ರಾತ್ರಿ ಇದೆಯಲ್ವ 8 ಗಂಟೆ ಒಳಗಡೆ ಹಣ್ಣು ಹಂಪಲ್ಲಿರ್ಬೋದು ಅಥವಾ ತರಕಾರಿ ಇರ್ಬೋದು ತಿನ್ನೋದನ್ನು ಮುಗಿಸಿಬಿಡ್ಬೇಕು. 8 ಗಂಟೆ ನಂತರ ಏನು ತಿನ್ನಬಾರ್ದು. ನೈಟ್ ರಾತ್ರಿ ಜಾಸ್ತಿ ಹೊತ್ತಾದಂಗೆ ಅಂದರೆ 9 ಗಂಟೆ 10 ಗಂಟೆಗೆ ಲೇಟಾಗಿ ನಾವು ಎಷ್ಟು ತಿಂತೀವಿ ನೋಡಿ, 6 ಗಂಟೆ ನಂತರ, ರಾತ್ರಿ 6 ಗಂಟೆ ಅಂದರೆ ಸಾಯಂಕಾಲ 6 ಗಂಟೆ ನಂತರ ನಾವು ಎಷ್ಟು ತಿಂತೀವಿ ನೋಡಿ ಅಷ್ಟು ಕೊಬ್ಬು ಬೆಳೆಯುತ್ತೆ. ಯಾಕಂತಂದರೆ ನಾವೇನು ಜಾಸ್ತಿ ಆ್ಯಕ್ಟಿವಿಟಿ ಮಾಡಲ್ಲ. ಸೊ ಫ್ಯಾಟೇ ನಿಮಗೆ ಶೇಖರಣೆ ಹೋಗುತ್ತೆ, ಸ್ವೆಟ್ ಆಗಿ ಕರಗಿ ಹೋಗೋದು ಏನೂ ಆಗಲ್ಲ. ಅಂದರೆ ಕ್ಯಾಲೋರೀಸ್ ಬರ್ನ್ ಆಗಲ್ಲ ರಾತ್ರಿ ಹೊತ್ತಲ್ಲಿ. ಆದ್ದರಿಂದ ರಾತ್ರಿ ಹೊತ್ತು ಜಾಸ್ತಿ ತಿಂದಷ್ಟು ಕೊಬ್ಬು ಬಾಡಿ ಒಳಗಡೆ ನಿಮಗೆ ಶೇಖರಣೆ ಆಗುತ್ತಾ ಹೋಗುತ್ತೆ, ಅದು ಕರಗಿ ಹೋಗಲ್ಲ. ಇದಿಷ್ಟು ನಾರ್ಮಲ್ ನಿಮಗೆ ಡಯಟನ್ನು ಫಾಲೋ ಮಾಡುವಂಥದ್ದು. ಇದರ ಮಿಡ್ಲಲ್ಲಿ ನಿಮಗೆ ಟೀ ಅಂದರೆ 10 ಗಂಟೆಗೆ ಟೀ ಕುಡಿಯೋ ಅಭ್ಯಾಸ, 4 ಗಂಟೆಗೆ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಅವಾಗ ಏನಾದರೂ ಕುರುಕು ಮುರುಕು ಸ್ನ್ಯಾಕ್ಸ್ ಅದು ಇದು ಫ್ರೈಡ್ ಐಟಮ್ ಜಂಕ್ ಫುಡ್ ಏನಾದರೂ ತಿಂತಾಯಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಕಂಪ್ಲೀಟಾಗಿ ಜಂಕ್ ಫುಡ್ಡಿಗೆ, ಸ್ವೀಟ್ಸಿಗೆ, ಫ್ರೈಡ್ ಐಟಮ್ಗೆ ಸ್ಟಾಪ್ ಮಾಡಿ. ಸ್ಟಾಪ್ ಅಂತ ಹೇಳಿ ತಿನ್ನಲೇಬೇಡಿ. ಈ ಡಯಟನ್ನು ಫಾಲೋ ಮಾಡೋ ಟೈಮಲ್ಲಿ ಕುರ್ಕುರೆ ಸ್ನ್ಯಾಕ್ಸ್ ಇರ್ಬೋದು, ಜಂಕ್ ಫುಡ್, ಫ್ರೈಡ್ ಐಟಮ್ಸ್, ಸಾಫ್ಟ್ ಡ್ರಿಂಕ್ಸ್, ಸ್ವೀಟ್ ತಿನ್ನಲೇಬಾರ್ದು. ಇದರ ಬದಲಿಗೆ ನಿಮಗೆ ಹೆಲ್ತಿಯಾಗಿ ಎನರ್ಜೆಟಿಕ್ ಆಗಿರಬೇಕು ಅಂತಂದರೆ ನೀವು ಮೊಳಕೆ ಕಾಳು, ಹಣ್ಣು ಹಂಪನ್ನು ಅಥವಾ ಸಾಫ್ಟ್ ಡ್ರಿಂಕ್ಸ್ ಬದಲು ಜ್ಯೂಸು ಸಕ್ಕರೆ ಹಾಕದೆ, ಯಾವುದೇ ಹಣ್ಣಿನ ಜ್ಯೂಸು ಸಕ್ಕರೆ ಹಾಕದೆ ಕುಡಿಬೇಕು. 11 ಗಂಟೆಗೆ ಮಿಡ್ಲಲ್ಲಿ ಸ್ನ್ಯಾಕ್ಸ್ ಬ್ರೇಕ್ ಇರುತ್ತಲ್ವ, ಆವಾಗ ಲೈಟಾಗಿ ಯಾವುದಾದ್ರೂ ಸೌತೆಕಾಯೋ ಕ್ಯಾರೆಟೋ ಅಥವಾ ಹಣ್ಣು ಹಂಪಲನ್ನು ತಿನ್ನಿ. 4 ಗಂಟೆಗೆ ಕೂಡ ಅಷ್ಟೇ, ಅಥವಾ ಈ ಸ್ಪ್ರೌಟ್ಸ್ ಇರುತ್ತಲ್ವ, ಮೊಳಕೆ ಹೆಸರು ಕಾಳು, ಇದನ್ನ ತಿನ್ಬೋದು. ಅದು ನಿಮಗೆ ಎನರ್ಜಿ ಕೊಡುತ್ತೆ. ಅದರ ಜೊತೆಗೆ ನಾನೇನು ಮಾಡ್ತೀನಿ, ನಾನು ಆ್ಯಕ್ಚುಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದನ್ನು ಆದಷ್ಟು ಕಮ್ಮಿ ಮಾಡಿದ್ದೀನಿ. ಒಂದು ದೋಸೆ ಏನಾದರೂ ತಿಂತೀನಿ ಅಥವಾ ಒಂದು ಚಪಾತಿ ತಿಂತೀನಿ. ಬಟ್ ಇದು ಇಟ್ಕೊಂಡಿದ್ದೀನಿ ನೋಡಿ, ಇದು ಏನು ಅಂತಂದರೆ ನಾನು ಆಲ್ರೆಡಿ ಇದರದ್ದೊಂದು ವಿಡಿಯೋ ಮಾಡಿದ್ದೇನೆ. ಇದೊಂದು ಹೆಲ್ತ್ ಮಿಕ್ಸ್ದು ಡ್ರಿಂಕ್ಸ್. ಆ್ಯಕ್ಚುಲಿ ಮನೇಲಿ ಕೂಡ ಈ ಹೆಲ್ತ್ ಮಿಕ್ಸ್ ಪುಡಿಯನ್ನು ಮಾಡ್ಬೋದು. ಇಲ್ಲದ್ರೆ ನನ್ನ ಫ್ರೆಂಡ್ ಒಬ್ಬರು ಇದನ್ನ ನನಗೆ ಕಳಿಸ್ಕೊಡ್ತಾ ಇರ್ತಾರೆ, ವಿವಾನ್ ಹೆಲ್ತ್ ಮಿಕ್ಸ್ ಅಂತ. ಅದನ್ನ ನಾನು ಏನು ಮಾಡ್ತೀನಿ, ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸಿಬಿಟ್ಟು ಒಂಚೂರು ಬೆಲ್ಲ ಹಾಕಿ ಕುಡಿತೇನೆ. ಇದನ್ನ ಹಾಲಲ್ಲಿ ಬೇಕಾದರೂ ಹಾಕಿ ನಾವು ಕುದಿಸಿಬಿಟ್ಟು ಬೆಲ್ಲ ಹಾಕಿ ಕುಡಿಬೋದು. ನಿಮಗೆ ಡಯಟ್ ಮಾಡ್ತಾ ಇರುವಾಗ ನೀವು ಏನೂ ತಿಂದಿಲ್ಲದೆ, ಫುಡ್ಡನ್ನು ತಿನ್ನದೆ ನೀವು ಡಯಟ್ ಮಾಡೋದಲ್ಲ, ಅದು ರಾಂಗ್ ವೇ. ಆ್ಯಕ್ಚುಲಾಗಿ ನಿಮ್ಮ ದೇಹದಲ್ಲಿರುವಂಥ ಎನರ್ಜಿ ಇರ್ಬೋದು, ಪ್ರೋಟೀನ್ ಇರ್ಬೋದು, ಅಥವಾ ವಿಟಮಿನ್ಸ್ ಎಲ್ಲ ಲಾಸ್ ಆದಾಗ, ಕ್ಯಾಲೋರಿ ಲಾಸ್ ಆದಾಗ ನೀವು ಮತ್ತೆ ಸಿಕ್ಕ ಪೇಷಂಟ್ಗಳ ಥರ ಆಗ್ತೀವಿ. ನೀವು ಡಯಟ್ ಮಾಡ್ತಾ ಇದ್ದಾಗ ಆರೋಗ್ಯಕರ ಪೌಷ್ಟಿಕಾಂಶ ಜಾಸ್ತಿ ಇರುವಂತಹ ಆಹಾರಗಳನ್ನು ತಿನ್ನಲೇಬೇಕು ಕೂಡ. ಹಾಗಂತ ಫ್ಯಾಟ್ ಜಾಸ್ತಿ ಇರೋದನ್ನು ನಾವು ತಿನ್ನಬಾರ್ದು. ಸೊ ಇದನ್ನಿದೆಯಲ್ವ, ನಾನು ಬೆಳಗ್ಗೆ ನಂದು ಬ್ರೇಕ್ಫಾಸ್ಟ್ ಅಷ್ಟೇ 4 ಗ್ಲಾಸ್ ನೀರು ಕುಡಿತೇನೆ ಬೆಳಗ್ಗೆ ಎದ್ದ ಕೂಡಲೇ. ಅದಾದ ನಂತರ ಆಫೀಸ್ಗೆ ಹೋಗುವಾಗ ಇಷ್ಟು ದೊಡ್ಡ ಒಂದು ಮಗ್ಗಲ್ಲಿ ಹೆಲ್ತ್ ಮಿಕ್ಸನ್ನು, ಹೆಲ್ತ್ ಡ್ರಿಂಕನ್ನು ಕುಡಿತೇನೆ. ಇದರದ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ತುಂಬ ಎನರ್ಜಿ ಕೊಡೋದಿದು. ಇದ್ರ ಜೊತೆಗೆ ಒಂದು ಚಪಾತಿ ಅಥವಾ ನನ್ನ ಇದಕ್ಕೆ ಒಂದು ಚಪಾತಿ ಅಥವಾ ಒಂದು ದೋಸೆ ಏನಾದರೂ ನಾನು ತಿನ್ಕೊಂಡು ಲೈಟಾಗಿ ಮಾಡ್ಕೊಂಡು ಹೋಗ್ತೇನೆ. ಅದಾದ ನಂತರ ಸ್ವಲ್ಪ ತರಕಾರಿ, ಹಣ್ಣು ಹಂಪಲು ತಗೊಂಡು ಹೋಗಿದ್ರೆ ಬಾಕ್ಸಿಗೆ 11 ಗಂಟೆಗೆ ತಿಂತೇನೆ. ಮತ್ತು ನಾರ್ಮಲ್ ಮೀಲ್ಸ್ ಊಟ ಮಾಡ್ತೇನೆ. ಸಾಯಂಕಾಲ ಬಂದು ಮತ್ತೆ 1 ಗ್ಲಾಸ್ ಇದನ್ನ ಕುಡಿತೇನೆ. ಇವಾಗ ಅದನ್ನೇ ನಾನು ಹಿಡ್ಕೊಂಡು ಕೂತಿದ್ದೇನೆ. ಯಾಕಂತಂದರೆ ಸಾಯಂಕಾಲದಷ್ಟೊತ್ತಿಗೆ ಏನು ಎನರ್ಜಿ ಲಾಸ್ ಆಗಿರುತ್ತೆ ನೋಡಿ, ನನಗೆ ಇದು ತುಂಬ ಶಕ್ತಿ ಕೊಡುತ್ತೆ. ಸೊ ದಿನಕ್ಕೆ 2 ಸರಿ ಇದು ಕುಡಿತೇನೆ. ಆದ್ದರಿಂದ ನಾನು ವೆಯ್ಟ್ ಲಾಸ್ಗೆ ಡಯಟನ್ನು ಫಾಲೋ ಮಾಡ್ತಿದ್ರೂ ಕೂಡ ನನಗೆ ನಿತ್ರಾಣ ಅಥವಾ ನಿಶಕ್ತಿ ಅಂತ ಆಗಿಲ್ಲ. ಇದು ತುಂಬ ಅಂತಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಈವನ್ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕಿರ್ಬೋದು, ಫ್ರೆಶ್ನೆಸ್ ಕಾಪಾಡಲಿಕ್ಕಿರ್ಬೋದು, ಆರೋಗ್ಯನ ವೃದ್ಧಿ ಮಾಡಲಿಕ್ಕಿರ್ಬೋದು, ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಲಿಕ್ಕಿರ್ಬೋದು, BP, ಶುಗರ್, ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡಲಿಕ್ಕೆ ಇರ್ಬೋದು. ತುಂಬ ಹೆಲ್ಪ್ ಆಗುತ್ತೆ ನಮಗಂತಂದರೆ. ಎಲ್ಲ ಕಾಳು ಧಾನ್ಯಗಳನ್ನೆಲ್ಲ ಹುಡುಕಿ ಇದೆಯಲ್ಲೋ ಮಾಡಲಿಕ್ಕೆ ಕಷ್ಟ. ಇವ್ರದ್ದು ಇದು ಆ್ಯಕ್ಚುಲಾಗಿ ಸಿರಿಧಾನ್ಯಗಳದು, ಕರೆಕ್ಟ್ ಸಿರಿಧಾನ್ಯ ಮತ್ತು ಈ ಡ್ರೈ ನಟ್ಸ್ಗಳನ್ನೆಲ್ಲ ಹಾಕಿ ಮಾಡಿರುವಂಥದ್ದು. ಡೈರೆಕ್ಟಾಗಿ ನಿಮಗೆ ಅವ್ರದ್ದು ಹೆಲ್ತ್ ಮಿಕ್ಸ್ ಸಿಗುತ್ತೆ. ಆ ನಂಬರ್ ಕೂಡ ಹಾಕಿರ್ತೀನಿ ಕೆಳಗಡೆ. ಅವರಿಗೆ ಫೋನ್ ಮಾಡಿದ್ರೆ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ. ಮಾಡೋದು ತುಂಬಾ ಸುಲಭ. ಬಿಸಿನೀರಿಗೆ ಹಾಕಿಬಿಟ್ಟು 1-2 ನಿಮಿಷ ಕುದಿಸ್ಬಿಟ್ಟು ಬೇಕಿದ್ರೆ ಹಾಲು ಹಾಕ್ಕೊಂಡು ಕುಡಿಬೋದು, ಇಲ್ಲ ನೀರಲ್ಲಿ ಬೇಕಾದ್ರೆ ಕುದಿಸ್ಕೊಂಡು ಕುಡಿಬೋದು. ಮಕ್ಕಳಿಗೂ ಕೊಡ್ಬೋದು, ತುಂಬಾ ಒಳ್ಳೆಯದು. ಸೊ ಈ ಡಯಟನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ. ತುಂಬ ಅಂತಂದರೆ ನನಗೆ ತುಂಬಾ ಹೆಲ್ಪ್ ಆಗಿದೆ. ವೆಯ್ಟ್ ಲಾಸ್ ಆಗ್ತಾ ಇದ್ದಂಗೆ ನನಗೆ ನಿಶಕ್ತಿ ಅಂತ ಅನಿಸಿಲ್ಲ. ಈವನ್ ಮೋರ್ ನನಗೆ ಮತ್ತೆ ಪುನಃ ನಾನು ತುಂಬಾ ಆ್ಯಕ್ಟಿವ್ ಆಗಿದ್ದೇನೆ. ಯಾಕಂತಂದರೆ ನಾನು ಫಾಲೋ ಮಾಡ್ತಿರುವಂಥ ಡಯಟ್ ಪರ್ಫೆಕ್ಟ್ ಆಗಿದೆ. ಎಷ್ಟು ಕ್ಯಾಲೋರಿ ನಂದು ಬರ್ನ್ ಆಗುತ್ತೋ ಅಷ್ಟೇ ಪೌಷ್ಟಿಕಾಂಶ ಕೂಡ ಒಳಗಡೆ ಹೋಗ್ತಾ ಇದೆ. ಸೊ ಈ ಥರ ನೀವು ಪರ್ಫೆಕ್ಟಾಗಿ ಡಯಟನ್ನು ಫಾಲೋ ಮಾಡಿದರೆ ಈಸಿಯಾಗಿ ನಾವು ವೆಯ್ಟನ್ನು ಲಾಸ್ ಮಾಡ್ಕೋಬೋದು, ಹೆಲ್ದಿ ಆಗಿರ್ಬೋದು ಕೂಡ. ಜಾಸ್ತಿ ಏನಂತಾರೆ ಬೆವರು ಸುರಿಸ್ಕೊಂಡು ವರ್ಕೌಟ್ ಮಾಡೋದಿರ್ಬೋದು, ಅಥವಾ ಇನ್ನೇನಾದರೂ
ಅಂದರೆ ತುಂಬ ಹೆವಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡೋದಿರ್ಬೋದು, ಏನೂ ಮಾಡ್ತಾ ಇಲ್ಲ. ನಾರ್ಮಲ್ ಆಗಿ ಒಂದು ಅರ್ಧ ಗಂಟೆ ಸಾಯಂಕಾಲ ವಾಕ್ ಮಾಡ್ತೇನೆ ನಾನು. ಅದು ಬಿಟ್ಟರೆ ನಾನು ಮಾಡಬೇಕು, ಆ್ಯಕ್ಚುಲಾಗಿ ಇನ್ನೂ ಜಾಸ್ತಿ ಮಾಡಬೇಕು, ನನಗೆ ಟೈಮ್ ಸಿಗ್ತಾ ಇಲ್ಲ. ಒಂದು ಅರ್ಧ ಗಂಟೆ ವಾಕ್ ಮಾಡ್ತಾ ಇದ್ದೇನೆ, ತುಂಬ ಒಳ್ಳೆಯದು. ಎಲ್ಲ ಡಯಟ್ ಫಾಲೋ ಮಾಡಿದ್ರ ಜೊತೆಗೆ ಒಂದು ಅರ್ಧದಿಂದ 1 ಗಂಟೆ ನೀವೇನಾದರೂ ವಾಕ್ ಏನಾದರೂ ಮಾಡಿದ್ರಿ ಅಂತಂದರೆ ನಿಮಗೆ ಎಷ್ಟು ಸುಲಭದಲ್ಲಿ ನಿಮ್ಮದು ಇದು ಅಂದರೆ ಹೊಟ್ಟೆ ಕೊಬ್ಬು ಇರ್ಬೋದು, ಬಾಡಿ ಕೊಬ್ಬು ಇರ್ಬೋದು ಕರಗುತ್ತೆ ಅಂತ ನೀವು ಆಮೇಲೆ ನನಗೆ ಹೇಳ್ತೀರಾ ಸ್ಟ್ರಿಕ್ಟಾಗಿ ಈ ಡಯಟನ್ನು ಫಾಲೋ ಮಾಡಿದರೆ. ತುಂಬಾ ಸಿಂಪಲ್. ಮತ್ತೊಂದು ಸರಿ ನಾನು ಸಮರೈಸ್ ಮಾಡ್ತೀನಿ. ಬೆಳಗ್ಗೆ 4 ಗ್ಲಾಸ್ ನೀರು ಬರೀ ಹೊಟ್ಟೆಗೆ, ಐದರ್ ಲಿಂಬೆ ರಸನ ಹಾಕಿ ಕುಡೀರಿ, ಇಲ್ಲ ಅಗಸೆ ಬೀಜದ ಪುಡಿಯನ್ನು ಹಾಕಿ ಕುಡೀರಿ. ಬೆಳಿಗ್ಗೆ ಲೈಟಾಗಿ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ನಾರ್ಮಲ್ ಲಂಚ್, ಸಾಯಂಕಾಲ ಹಣ್ಣು ಹಂಪಲಿ ಈ ಥರ ತರಕಾರಿ ತಿನ್ಬೋದು. ಮಿಡ್ಲಲ್ಲಿ ನಿಮಗೆ ಸ್ನ್ಯಾಕ್ಸ್ ಕುರ್ಕುರೆ ತಿನ್ನಬೇಕು ಅನ್ನಿಸಿದಾಗೆಲ್ಲ ತರಕಾರಿ ಮತ್ತು ಹಣ್ಣು ಹಂಪಲನ್ನು ತಿನ್ನಬೇಕು. ಅದರ ಜೊತೆಗೆ ಒಂದು ಹೆಲ್ತ್ ಮಿಕ್ಸ್, ಈ ಥರ ಹೆಲ್ತಿ ಡ್ರಿಂಕ್ಸನ್ನು ಕುಡಿದರೆ ಆರೋಗ್ಯನೂ ಪರ್ಫೆಕ್ಟ್ ಆಗಿರುತ್ತೆ, ವೆಯ್ಟ್ ಕೂಡ ಲಾಸ್ ಆಗುತ್ತೆ. ನಡುವೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕುಡಿಯಿರಿ. ಬಟ್ ಏನು ಅಂತಂದರೆ ಸ್ವಲ್ಪ ಬೆಚ್ಚಗಿನ ನೀರನ್ನೇ ಕುಡಿಯಿರಿ. ಫ್ಯಾಟ್ ಬರ್ನಿಗೆ ಬಿಸಿ ನೀರು ತುಂಬಾ ಹೆಲ್ಪ್ ಆಗುತ್ತೆ. ತಣ್ಣೀರಿಗಿಂತ ಇವಾಗ ಸೆಕೆ ಟೈಮಲ್ಲಿ ನಮಗೆ ತಣ್ಣೀರನ್ನೇ ಕುಡಿಬೇಕು ಅಂತ ಅನಿಸುತ್ತೆ, ಆದರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಕುಡಿದರೆ ಫ್ಯಾಟ್ ತುಂಬಾ ಬೇಗ ಬರ್ನ್ ಆಗೋಗುತ್ತೆ. ಹೊಟ್ಟೆ ಕೊಬ್ಬಿರ್ಬೋದು, ಮೈ ಕೊಬ್ಬಿರ್ಬೋದು, ಫಟಾಫಟ್ ಅಂತ ಕಮ್ಮಿ ಆಗುತ್ತೆ. ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ಇನ್ನು 5-6 kg ಇಳಿಸೋದಿದೆ. ಈ ಸ್ಟ್ರಿಕ್ಟಾಗಿ ಡಯಟನ್ನು ಫಾಲೋ ಮಾಡ್ತೀನಿ. ನೆಕ್ಸ್ಟ್ ಪಕ್ಕ ಇನ್ನೊಂದು ವಿಡಿಯೋ ನಾನು ಮಾಡಿ ನಿಮಗೆ ಹೇಳ್ತೇನೆ ಏನಾಯಿತು ಅಂತಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಿಲ್ಲ, ತುಂಬ ಜನರಿಗೆ ಇದರದ್ದು ಹೆಲ್ಪ್ ಆಗುತ್ತೆ, ಅವರಿಗೆ ಕೂಡ ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.